ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಜರ್ಮನಿಗೆ ಆಗಮಿಸುತ್ತಿದ್ದಂತೆ ಭಾರತೀಯ ಸಮುದಾಯದಿಂದ ಅದ್ದೂರಿ ಸ್ವಾಗತದೊಂದಿಗೆ 3 ರಾಷ್ಟ್ರಗಳ ಪ್ರವಾಸದ ಮೊದಲ ಹಂತವನ್ನು ಪ್ರಾರಂಭಿಸಿದರು. ಪ್ರಧಾನಿ ಮೋದಿ ಇಂದು ಮುಂಜಾನೆ ಜರ್ಮನಿಯ ಬರ್ಲಿನ್ ಬ್ರಾಂಡೆನ್ಬರ್ಗ್ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದರು. ನಂತರ ಹೋಟೆಲ್ ಅಡ್ವಾನ್ ಕಂಪಿನ್ಸ್ಗೆ ತೆರಳಿದ ಪ್ರಧಾನಿ ಅಲ್ಲಿ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ವಂದೇ ಮಾತರಂ ಮತ್ತು ಭಾರತ್ ಮಾತಾ ಕಿ ಜೈ ಘೋಷಣೆಗಳ ನಡುವೆ ಸಂವಾದ ನಡೆಸಿದರು. ಹೋಟೆಲ್ನಲ್ಲಿ ಪೋಷಕರೊಂದಿಗೆ ಬಂದಿದ್ದ ಮಕ್ಕಳೊಂದಿಗೆ ಅವರು ಮಾತನಾಡಿದರು. ಈ ವೇಳೆ ಅಲ್ಲಿದ್ದ ಪುಟ್ಟ ಬಾಲಕಿಯೊಬ್ಬಳು ಮೋದಿಯವರ ಭಾವಚಿತ್ರವನ್ನು ಮೋದಿಗೆ ಅರ್ಪಿಸಿದಳು ಮತ್ತು ಪ್ರಧಾನಿಯನ್ನು ತನ್ನ ಆರಾಧ್ಯ ಎಂದು ಕರೆದಳು. ನಂತರ ಪ್ರಧಾನಿಯವರು ಬಾಲಕಿಯೊಂದಿಗೆ ಫೋಟೋ ಕ್ಲಿಕ್ಕಿಸಿಕೊಂಡರು ಮತ್ತು ಅವರ ಭಾವಚಿತ್ರಕ್ಕೆ ಸಹಿ ಹಾಕಿದರು. ಅಷ್ಟೇ ಅಲ್ಲದೆ ಇಲ್ಲೊಬ್ಬ ಪುಟ್ಟ ಬಾಲಕ ದೇಶಭಕ್ತಿ ಗೀತೆಯನ್ನು ಹಾಡಿ ಮೋದಿ ಅವರನ್ನು ಅಭಿನಂದಿಸಿದ್ದಾನೆ. ಈ ವೇಳೆ ಪ್ರಧಾನಿಯವರು ಬಾಲಕನಿಗೆ ಸಾಥ್ ನೀಡುವ ಮೂಲಕ ಹೊಗಳಿದ್ದಾರೆ. जीवन सुमन चढ़ाकर आराधना करेंगे तेरी जन्म जन्म भर हम अर्चना महिमा महान तू है गौरव निधान तू है तू प्राण है हमारी जननी समान तू है तेरे लिए जिएंगे तेरे लिए मरेंगे. वाह बढ़िया.